ಕಾರ್ಕಳ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಸುನಿಲ್ ಕುಮಾರ್ ಕಾರ್ಕಳ ವ್ಯಾಪ್ತಿಯ ಯರ್ಲಪಾಡಿ ಗ್ರಾಮದ ಮತದಾರರನ್ನ ಭೇಟಿ ಮಾಡಿ ಮೇ 10ಕ್ಕೆ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಮೂಲ್ಯವಾದ ಮತವನ್ನ ತಮಗೆ ನೀಡಿ ಸ್ವರ್ಣ ಕಾರ್ಕಳದ ಮತ್ತಷ್ಟು ಅಭಿವೃದ್ಧಿಗಾಗಿ ಹರಸಿ ಆಶೀರ್ವದಿಸುವಂತೆ ಕೋರಿದರು. ಕಾರ್ಕಳದ ಕಾಲೇಜಿದೆ, ಯರ್ಲಪಾಡಿ ಹೈಸ್ಕೂಲು, ಒಂದು ಏಕಮಾಲ ಪ್ರಮಾಣದ ಬದಲಾವಣೆ ಈ 5 ವರ್ಷಗಳಲ್ಲಿ ಬಿಜೆಪಿ ಶಾಸಕರಿಗೆ ಬಂದಿರೋ ಕಾರಣ ನಿಮಗೆ ಮಾಡ್ತೀನಿ ಹೇಳೋಣ. ಯಾರು ಇತನಿಗೆ ತಾಲೂಕಿನ ಇತ್ತ ಬರ್ತಾರ ಅಂತ ಕೇಳೋದಿತ್ತು. ಇತ್ತವು ಕಾಲೇಜಿ ಈಗ ಪ್ರತಿ 5 ವರ್ಷ ಸೈನ್ 5 ವರ್ಷ ಮಾಡ್ಬಿಟ್ಟು ಮಸ್ತ್ ಸರಿ ಯಾರ ಅವಳೆ ಇಂಥ ಕಾರ್ಯಕರ್ತರ ಬಂದು ಈಗ ಇಂಚಿನ ಸಮಸ್ಯೆ ಇರ್ತದೆ ಕೇಳಿದ್ರೆ 10 ಸಮಸ್ಯೆ ಬಂದ್ರೆ 5 ಖಂಡಿತ ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ. ಇತ್ತ ಚುನಾವಣೆ ಬಂದ ನರೇಂದ್ರ ಮೋದಿಯವರ ಸರ್ಕಾರ ಇತ್ತು ಒಂದು ಖಾಲಿ ಪಾದದ ಮಿತ್ತು ಈತೊಂದು ಎಡ್ಡೆ ಪ್ರವಾಸೋದ್ಯಮದ ಸೆಂಟರ್ ಮನ್ಪೋಲಿ ಅಂತ ಬಂದಿದೆ. ಈತ ವರ್ಷ ಇತ್ತಿನ ಜೊತೆ ಕಾಂಗ್ರೆಸ್ ತಕ್ಕಾಗಿ ಆಲೋಚನೆ ಒಂಥರ ಸಾಧ್ಯ ಐತಿ. ಆಯ್ತು ಸುನಿಲ್ ಕುಮಾರ್ ಬರೋಡದಾಂಡ ಪಂಡ ಬಿಜೆಪಿ ಇಂದ ಪಂಡ ಅಭಿವೃದ್ಧಿ, ಬಿಜೆಪಿ ಇಂದ ಪಂಡ ಬದಲಾವಣೆ, ಬಿಜೆಪಿ ಇಂದ ಪಂಡ ಜನಸೇವೆ ಮುಂದೆ ನಮ್ಮನೆ ಅರ್ಥ ಬಂತು ನೋಡಿ. ಎಂಕಲ ಅಭಿವೃದ್ಧಿ ಎದುರು ಒಂದು ಈ ವರ್ಷದ ಚುನಾವಣೆ ಬೈದ ಅಂಚ ದಯವಂತದೆ 5 ವರ್ಷ ನಿರಂತರವಾದ ಜನಕಲ್ಲೊಟ್ಟಿಗೆ ನಿಖಿಲ ಮಾತ್ರ ಚಟುವಟಿಕೆಗೆ ನ್ಯಾಯ ಕೊಡ್ತಾ ಭಾರಿ ವಿಶೇಷವಾದ 5 ಸೆನ್ಸಿಡ್ 3 ಸೆನ್ಸಿಡ್